ರಾಜ್ಯ ಹೈಕೋರ್ಟ್ ನೀಡಿದ ತಡೆಯಾಜ್ಞೆಯ ಹಿನ್ನೆಲೆಯಲ್ಲಿ ಶುಕ್ರವಾರಕ್ಕೆ ನಿಗದಿಯಾಗಿದ್ದ ಪುತ್ತೂರು ನಗರಸಭೆಯ ಮೊದಲ ಕಲಾಪ ರದ್ದಾಗಿದೆ. ಸಭೆಗೆಂದು ಬಂದಿದ್ದ ಸದಸ್ಯರೆಲ್ಲರೂ ಕೂಡ ಅನೌಪಚಾರಿಕವಾಗಿ ಸಭಾಂಗಣದಲ್ಲಿ ಕುಳಿತು ಸಮಾಲೋಚನೆ ನಡೆಸಿದರು. ನವೆಂಬರ್ 2ರಂದು ಪುತ್ತೂರು ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಬಿಜೆಪಿ ನಾಯಕರಾದ ಜೀವಂದರ್ ಜೈನ್ ಮತ್ತು ವಿದ್ಯಾಗೌರಿ ಅವರ ನೇತೃತ್ವದಲ್ಲಿ ನಗರಸಭೆಯ ಮೊದಲ ಅಧಿವೇಶನ ನವೆಂಬರ್ 20ರಂದು ನಿಗದಿಯಾಗಿತ್ತು. ಶುಕ್ರವಾರದ ಕಲಾಪಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಗುರುವಾರ ಸಂಜೆ ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿದ ತಡೆಯಾಜ್ಞೆಯಿಂದಾಗಿ ಪ್ರಥಮ ಅಧಿವೇಶನ ನಡೆಸಲು ಅಸಾಧ್ಯವಾಯಿತು. ಈ ಕಾರಣದಿಂದಾಗಿ ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ನಗರಸಭೆಯ ಎಲ್ಲಾ ಸದಸ್ಯರು ಸಭಾಂಗಣದಲ್ಲಿ ಸೇರಿದ್ರು. ಅಧ್ಯಕ್ಷ ಉಪಾಧ್ಯಕ್ಷರು ಪೌರಾಯುಕ್ತರಾದ ರೂಪಾ ಶೆಟ್ಟಿ ಮತ್ತು ಕೌನ್ಸಿಲರ್ಗಳು ಆಸನಗಳಲ್ಲಿ ಕುಳಿತರು. ಅಧಿಕೃತ ಕಲಾಪ ನಡೆಸಲಿಲ್ಲ. ಬದಲಾಗಿ ಅನೌಪಚಾರಿಕವಾಗಿ ಸಮಾಲೋಚನೆ ನಡೆಸಿದ್ರು. ನಗರಸಭೆಯ ಕೆಲವೊಂದು ನಿಯಮಾವಳಿಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಈ ವೇಳೆ ಅಧ್ಯಕ್ಷ ಜೀವಂದರ್ ಜೈನ್ ಮಾತನಾಡಿ, ನ್ಯಾಯಾಲಯದ ತಡೆಯಾಜ್ಞೆ ನೀಡಿರುವಂತಹ ವಿಚಾರ ಮಾಧ್ಯಮಗಳ ಮೂಲಕ ನಮಗೆ ತಿಳಿದಿದೆ. ಈ ಬಗ್ಗೆ ಅಧಿಕೃತವಾಗಿ ಯಾವುದೇ ಸುತ್ತೋಲೆ ಬಂದಿಲ್ಲ. ಆದರೂ ಕೂಡ ಮಾಹಿತಿ ತಿಳಿದ ಮೇಲೆ ಸಭೆ ನಡೆಸುವಂಥದ್ದು ಸರಿಯಲ್ಲ. ಅದಕ್ಕಾಗಿ ಇವತ್ತಿನ ಸಭೆಯ ಅಜೆಂಡಾವನ್ನ ಪಕ್ಕಕ್ಕೆ ಸರಿಸಿದ್ದೇವೆ ಅಂತ ಹೇಳಿದರು. ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ. ಮೊನ್ನೆ ಚುನಾವಣೆ ನಡೆದಂಥ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ತಡೆಯಾಜ್ಞೆಯನ್ನು ನೀಡಿದೆ ಅಂತ ಹೇಳಿ ನಾವು ಮಾಧ್ಯಮಗಳ ಮುಖಾಂತರ ನೋಡಿದ್ವಿ. ಯಾವುದೇ ನಮಗೆ ಸುತ್ತೋಲೆಗಳು ಸರ್ಕಾರದಿಂದ ಆಗಲಿ ಯಾವುದೇ ಬರಲಿಲ್ಲ ತನಕ. ಆದರೂ ನಾವು ಕಾನೂನಿಗೆ ಒಂದು ಮರ್ಯಾದೆಯನ್ನು ಕೊಟ್ಟು ಹೈಕೋರ್ಟಿಗೆ ಉನ್ನತ ಪೀಠದಲ್ಲಿರುವಂಥ ಹೈಕೋರ್ಟಿಗೆ ನಾವು ಇವತ್ತು ಮರ್ಯಾದೆಯನ್ನು ಕೊಟ್ಟು ಅದಕ್ಕೆ ಒಂದು ಘನಸ್ಥಾನದಲ್ಲಿರುವ ಕಾರಣ ಆ ಪೀಠಕ್ಕೆ ಗೌರವವನ್ನು ಕೊಟ್ಟು ನಾವು ಇವತ್ತು ಕರೆದಂಥ ಸಾಮಾನ್ಯ ಸಭೆಯನ್ನು ತಾತ್ಕಾಲಿಕವಾಗಿ ಮುಂದೂಡುತ್ತಾ ಇದ್ದೇವೆ. ಆಡಳಿತ ಪಕ್ಷ ಬಿಜೆಪಿಯ ಎಲ್ಲ 25 ಸದಸ್ಯರು ಅನೌಪಚಾರಿಕ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಪಕ್ಷ ಕಾಂಗ್ರೆಸ್ನ 5 ಸದಸ್ಯರು ಬಂದಿರಲಿಲ್ಲ. ಎಸ್ಡಿಪಿಐನ ಒಬ್ಬ ಸದಸ್ಯೆ ಉಪಸ್ಥಿತರಿದ್ದರು.